ಸುಮನಸ ಕೊಡವೂರು ಸಂಸ್ಥೆಯ ರಂಗಹಬ್ಬ 13 ನಾಟಕೋತ್ಸವವು ಫೆಬ್ರವರಿ 23ರಿಂದ ಮಾರ್ಚ್ 1ರವರೆಗೆ ಪ್ರತಿದಿನ ಸಂಜೆ 6:30ಕ್ಕೆ ಅಜ್ಜರಕಾಡಿನ ಭುಜಂಗ ಪಾರ್ಕ್ನ ಬಯಲು ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಜಿ ಕೊಡವೂರು ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಫೆಬ್ರವರಿ 23ರಂದು ಸಂಜೆ 6:30ಕ್ಕೆ ಸಾಹಿತಿ ಅರವಿಂದ ಮಾಲಗತ್ತಿ ನಾಟಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಶಾಸಕ ಯಶ್ಪಾಲ್ ಸುವರ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರತಿದಿನ ರಂಗ ಸಾಧಕರಿಗೆ ಸನ್ಮಾನ, ಅದೃಷ್ಟ ಪ್ರೇಕ್ಷಕರಿಗೆ ಟ್ರಾವೆಲಿಂಗ್ ಬ್ಯಾಗ್ನ ಕೊಡುಗೆ ಇರಲಿದೆ ಎಂದರು. ಯು ದುಗ್ಗಪ್ಪ ಅವರ ನೆನಪಿನಲ್ಲಿ ಯಕ್ಷಸುಮ ಪ್ರಶಸ್ತಿಯನ್ನು ಯಕ್ಷಗಾನ ಗುರು ಬಿ ಕೃಷ್ಣಸ್ವಾಮಿ ಜೋಶಿ ಅವರಿಗೆ ನೀಡಲಾಗುವುದು. ಫೆಬ್ರವರಿ 23ರಂದು ಬೆಂಗಳೂರಿನ ಪಯಣ ತಂಡದಿಂದ ತಲ್ಕಿ ಕನ್ನಡ ನಾಟಕ, ಫೆಬ್ರವರಿ 24ರಂದು ಸುಮನಸ ಕೊಡವೂರು ತಂಡದಿಂದ ಗೊಂದಿ ಕನ್ನಡ ನಾಟಕ, ಫೆಬ್ರವರಿ 25ರಂದು ಹಾಸನ ಅನಿಕೇತನ ತಂಡದಿಂದ ಕಿರಗೂರಿನ ಗಯ್ಯಾಳಿಗಳು, ಫೆಬ್ರವರಿ 26ರಂದು ಸುಮನಸ ಕೊಡವೂರು ತಂಡದಿಂದ ಈದಿ ತುಳು ನಾಟಕ, ಫೆಬ್ರವರಿ 27ರಂದು ಧಾರವಾಡದ ಆಟ ಮಾಟ ತಂಡದಿಂದ ಗುಡಿಯ ನೋಡಿರಣ್ಣ ಕನ್ನಡ ನಾಟಕ, ಫೆಬ್ರವರಿ 28ರಂದು ಸುಮನಸ ಕೊಡವೂರು ತಂಡದಿಂದ ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನ ನಾಟಕ ಹಾಗೂ ಮಾರ್ಚ್ 1ರಂದು ಉಡುಪಿ ಪುನಾ ಥಿಯೇಟರ್ ತಂಡದಿಂದ ಯೋಗಿ ಮತ್ತು ಭೋಗಿ ಕನ್ನಡ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ಕಲಾವಿದರು ಅಭಿನಯಿಸುವಂತಹ ನಾಟಕ ಈದಿ. ಈ ನಾಟಕದ ನಿರ್ದೇಶನ ಕೂಡ ವಿದು ಕುಚಿಲ್ ಅವರು ನಡೆಸಿದ್ದಾರೆ. ಹಾಗೆಯೇ 5ನೇ ದಿನ ಗುಡಿಯ ನೋಡಿರಣ್ಣ ಅನ್ನುವಂಥ ನಾಟಕ ಧಾರವಾಡ ಆಟ ಮಾಟ ಧಾರವಾಡ ತಂಡದಿಂದ ಗುಡಿಯ ನೋಡಿರಣ್ಣ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. 6ನೇ ದಿನ ವಿದ್ಯುನ್ಮತಿ ಕಲ್ಯಾಣ. ನಮ್ಮ ಸಂಸ್ಥೆ ಸುಮನಸ ಸಂಸ್ಥೆಯಲ್ಲಿ ಮಹಿಳೆಯರು ಒಂದಷ್ಟು ಜನ ಇದ್ದಾರೆ. ಆ ಮಹಿಳೆಯರಿಂದ ಯಕ್ಷಗಾನ ಪ್ರಸ್ತುತಿಯನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ವನಂಜಯ ಗುರುಗಳಾದಂತಹ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ನಾವು ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ಕೂಡ ವಿಶೇಷವಾಗಿ 90% ಮಂದಿ ಮಹಿಳೆಯರೇ ಇದ್ದು 10% ನಾವು ಪುರುಷರಿದ್ದೇವೆ. ನಮ್ಮಿಂದ ವಿದ್ಯುನ್ಮತಿ ಕಲ್ಯಾಣ ಅನ್ನುವಂಥ ಯಕ್ಷಗಾನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಕೊನೆಯ ದಿನದಲ್ಲಿ ಯೋಗಿ ಭೋಗಿ ಅಂತ, ಇದು ಪುನಃ ತಂಡ ಉಡುಪಿ. ಈ ತಂಡದಿಂದ ಇದು ಸಾಧಾರಣ ವಿವಿಧ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿಗಳಿಂದ ಆಗುವಂಥ ನಾಟಕ. ಮಣಿಪಾಲದಲ್ಲಿ ಅವರ ಕೇಂದ್ರವಾಗಿದ್ದುಕೊಂಡು ಅದರಲ್ಲಿ ಯೋಗಿ ಭೋಗಿ ಅಂತ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗೆ ನಾವು ಪ್ರತಿದಿನ ಒಬ್ಬೊಬ್ಬ ಕಲಾ ಸಾಧಕರನ್ನ ಗೌರವಿಸ್ತಾ ಇದ್ದೇವೆ. ವಿಶೇಷವಾಗಿ ಏನು ಅಂತಂದ್ರೆ, ಹಿಂದೆಲ್ಲ ಕಲೆಯಲ್ಲಿ ತುಂಬಾ ತನ್ನನ್ನು ತೊಡಗಿಸಿಕೊಂಡವರು ಈಗ ಸ್ವಲ್ಪ ವಿರಾಮಕ್ಕೆ ಸರಿದಿದ್ರೂ ಕೂಡ ಅವರನ್ನ ಗುರುತಿಸುವಂತ ಕೆಲಸವನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ದಿನದಲ್ಲಿ ಗೀತಂ ಗಿರೀಶ್ ಅಂತ ನಾಟಕಗಳಿಗೆ ಹಿನ್ನೆಲೆ ಸಂಗೀತವನ್ನು ಒದಗಿಸಿದವರು, ಅದ್ಭುತ ಗಾಯಕ ಕೂಡ ಹೌದು, ಹಲವಾರು ಪ್ರಶಸ್ತಿ ಪುರಸ್ಕೃತರು ಹೌದು. ಗೀತಂ ಗಿರೀಶ್ ಅವರನ್ನ ಗೌರವಿಸ್ತಾ ಇದ್ದೇವೆ. ದ್ವಿತೀಯ ದಿನದಲ್ಲಿ ಪೂರ್ವ ಜಾನಪದ ಕಲಾವಿದ, ನಿವೃತ್ತ ಮುಖ್ಯೋಪಾಧ್ಯಾಯವಾಗಿರ್ತಕ್ಕಂಥವರು MK ವಾಸುದೇವ್ ಅಂತ, ಇವರು ನಾಟಕವನ್ನು ನಿರ್ದೇಶನ ಮಾಡಿರ್ತಾರೋ ಅವರನ್ನ ಗುರುತಿಸ್ತಾ ಇದ್ದೇವೆ. ತೃತೀಯ ದಿನದಲ್ಲಿ ಹಿಂದೆಲ್ಲ ನಾಟಕಗಳಿಗೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಿದ್ದಂತಹ, ಈಗ ಅಷ್ಟೇನು ಅವ್ರು ಮಾಡ್ತಾ ಇಲ್ಲ, ಆದ್ರೆ ಆ ಹಿಂದೆ ಹೆಚ್ಚಿನ ಪರದೆ ನಾಟಕಗಳಿಗೆ ಅವ್ರು ಲೈಟಿಂಗ್ ಮಾಡ್ತಾ ಇದ್ದವರು ರಾಜು ಕಡೆಕಾರ್ ಅಂತ, ಅವರನ್ನ ಗೌರವಿಸ್ತಾ ಇದ್ದೇವೆ. ಹಾಗೆ 4ನೇ ದಿನ ಉಪ್ಪೂರು ಭಾಗ್ಯಲಕ್ಷ್ಮಿ ಅಂತ ನಮ್ಮೂರಿನ ಹೆಸರಾಂತ ಮಹಿಳಾ ಕಲಾವಿದೆಯವರು ಭಾಗ್ಯನಲ್ಲಿ ಪ್ರತಿದಿನ 6:30ರಿಂದ ನಾಟಕೋತ್ಸವವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ನಾಟಕೋತ್ಸವ ಉದ್ಘಾಟನೆಗೆ ಅರವಿಂದ ಮಾಲಗತ್ತಿ ಸಾಹಿತಿಗಳು ಮೈಸೂರಿನವರು ಬರ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವಿದ್ಯಾಕುಮಾರಿ ಮತ್ತೆ ಅಧ್ಯಕ್ಷತೆಯನ್ನು ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಮಾಡಲಿಕ್ಕಿದ್ದಾರೆ. ಆ ದಿವಸ ನಾವು ನಮ್ಮ ತಂಡ ಪ್ರತಿದಿನ ಒಬ್ಬೊಬ್ಬರಿಗೆ ನಾವು ಸನ್ಮಾನ ಮಾಡ್ತೇವೆ. ಪ್ರತಿ ಕ್ಷೇತ್ರದಲ್ಲಿ ನಾಟಕದಲ್ಲಿ ಪಳಗಿದವರಿಗೆ ಒಂದು ಸನ್ಮಾನ ಮಾಡ್ತೇವೆ. ಆ ದಿವಸ ನಮ್ಮ ನಾಟಕ ಟ್ರಾನ್ಸ್ಜೆಂಡರ್ ಅವರಿಂದ ಇಲ್ಲಿ ತಲ್ಕಿ ಅಂತ ನಾಟಕ ಪ್ರದರ್ಶನಗೊಳ್ಳಲಿದೆ. ಅಂದರೆ 8 ಜನ ಕಲಾವಿದರು ಬೆಂಗಳೂರಿನವರು, 4 ಜನ ತಮಿಳುನಾಡಿನವರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಭಾಸ್ಕರ್ ಪಾಲನ್ ಬಾಚನಬೈಲು, ವಿನಯ್ ಕುಮಾರ್, ಯೋಗೀಶ್ ಕೊಳಲಗಿರಿ, ಚಂದ್ರಕಾಂತ್ ಕುಂದರ್, ವಿಜಯ ಭಾಸ್ಕರ್ ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ.